ನಾವು ಯಾರು ಧರ್ಮಸ್ಥಳದಿಂದ ವಿರೋಧಿಗಳಲ್ಲ. ಮನಿ ಮಾಡ್ಕೊಂಡ ಇವ್ ಹೊರ ಬಿಟ್ಟು ದಣಿ ಬಂಗ್ಲೆದಲ್ಲಿ ಕುಂತಾನಂತಲೇ ಅವ ಹೇಳ್ದಂಗಲ್ಲ, ವಾರ ಕಟ್ಟಬೇಕ ಅನ್ನೋದು ಎಲ್ಲೈತಿ. ಸ್ವಸಹಾಯ ಗುಂಪಿನ ಬಯಲೊಳಗೂ ಇಲ್ಲ. ತೆಲಂಗಾಣದೊಳಗೆಲ್ಲ ದೊಡ್ಡ ದೊಡ್ಡ ಹಗರಣ ಸ್ಟಾಪ್ ಮಾಡ್ಯಾರ. ಸಿಬಿಐ ಎನ್ಕ್ವೈರಿ ಆಯ್ತದ್ರ ಮೇಲೆ. ಸಂಪರ್ಕ ಕಲ್ಪಿಸಾಕ ನಡುಕ್ ಒಬ್ಬನ ಏಜೆಂಟ್ ಅನ್ನು ಮಾಡ್ತಾರೆ. ಅವನಿಗೆ BC ಏಜೆಂಟ್ ಅಂತ ಕರೀತಾರೆ. ಬ್ಯಾಂಕಿನ ಹೆಡ್ ಕೂಟಾಗ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ರು. ಯಾವ ಬ್ಯಾಂಕ್ ಅಂತ ನಿಮ್ಗೆ ಹೇಳ್ಬೇಕಲ್ಲಪ್ಪ ಅವ್ರು. ಬ್ಯಾಂಕ್ ಮ್ಯಾನೇಜರ್ ಸ್ವತಃ ಬರ್ಬೇಕು. ಅವನು ಒಂದು ಲೆಟರ್ ಕೊಡ್ಬೇಕು ಬ್ಯಾಂಕ್ನವ್ರು. ಇಲ್ಲಪ್ಪ ನನ್ನ ಟ್ರಸ್ಟ್ ಐತಿ, ನಾ ಟ್ರಸ್ಟಿಗೆ ಹಾಕೊಂಡೇನಂತಂದ್ರೆ ಬ್ಯಾಂಕ್ನವ್ರು ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ. ನಿಮ್ ಸಿಬಿಲ್ ಸ್ಕೋರ್ ಎಲ್ಲೈತಿ? ಈ ಹೋರಾಟ ಜೋರಾದ ಬಳಿಕ ಆಯ್ತು ನಾವು ಗ್ರೂಪ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ತಗೊಂಡ್ ಬಾ ಅಂತ ಹೇಳಿ ಕೊಡುದಿಲ್ಲ. ಮತ್ತೆ ಯಾಕೆ ಕಟ್ಟಬೇಕು? ಬ್ಯಾಂಕಿನ ಸೌಲಭ್ಯ ವಂಚಿತರಾಗ್ಬಿಟ್ರಿ ನೀವು. ವಾರ ಕಟ್ಟೋದು ಏನಕ್ಕೈತಿ? ಅದು ಮೀಟರ್ ಬಡ್ಡಿ ವ್ಯಾಪ್ತಿ ಒಳಗೆ ಬರ್ತದೆ. ನಾನ್ 4 ಜನದ ಮುಂದೆ ಹೋಗಿ ನೀವು ಸಾಲ ತಗೊಂಡು ವಾಪಸ್ ಕೊಡು ಅಂತ ನಾ ಹೇಳೋಂಗಿಲ್ಲ. ಪೆನ್ನು ಪೇಪರ್ ಯಾರ ಕಡೆ ಇಲ್ಲ ಅವ್ರ ಕಡೆ ಅವ್ರಿಗೆ ಜಾಸ್ತಿ ಸಾಲ ಕೊಡ್ತಾರೆ. ನಾವು ಸೇವಾ ಶುಲ್ಕ ಕಟ್ ಮಾಡಿದ್ವಿ. ಇನ್ಶೂರೆನ್ಸ್ಗೂ ಇದಕ್ಕೂ ಏನ್ ಸಂಬಂಧ? ಬಾಂಡ್ ಕೊಡೋದನ್ನೇ ಇಲ್ಲ. ಸತ್ರ ಅವ್ರು ಕ್ಲೇಮ್ ಮಾಡ್ಕೋತಾರೆ. ನಿಮ್ ಹತ್ರ ಒರಿಜಿನಲ್ ಬಾಂಡ್ ಇರ್ಲಿಲ್ಲ ಅಂತ ನೀವು ಹೆಂಗ್ ಕ್ಲೇಮ್ ಮಾಡ್ತೀರಿ? ನಮಗೆ ಕೇಳ್ತಾರೆ, ನೀ ಕೊಡ್ತೀಯನ ಸಾಲ ಅಂತ ಹೇಳಿ. ನಾ ಕೊಡೋದಲ್ಲಪ್ಪ, ನೀ ಕರೆಕ್ಟ್ ಆಗಿ ಕಟ್ಟಿ ಇಷ್ಟು ವರ್ಷ ಬ್ಯಾಂಕ್ನವ್ರ ಕೊಡ್ತಾರೆ ನಿನಗೆ. ಅಷ್ಟು ಮಾಡಿಬಿಟ್ರೆ ನಿಮ್ಗೆ ವಾರ ಈ ನರಕ ತಪ್ಪ ಹೋಗ್ಬಿಡುತ್ತೆ.